ಲಾಕ್ಡೌನ್ನಿಂದಾಗಿ ದುಡಿಮೆ ಇಲ್ಲದೆ ಹಲವು ಕುಟುಂಬಗಳು ಸಂಕಷ್ಟದಲ್ಲಿವೆ. ಹೀಗಾಗಿ ಸಂಕಷ್ಟದ ಕುಟುಂಬಗಳ ಹಸಿವು ನೀಗಿಸುವ ಕೆಲಸವನ್ನ ಸದ್ದಿಲ್ಲದೆ ಮಾಡುತ್ತಿದೆ ಉಡುಪಿಯ ಸ್ಪೀಡ್ ಡೆವಿಲ್ಸ್ ಎನ್ನುವ ಹೆಸರಿನ ಯುವಕರು. ಸಂಕಷ್ಟದಲ್ಲಿದ್ದ ಕುಟುಂಬಗಳ ಮನೆ ಮನೆಗೆ ತೆರಳಿ ಹಸಿವು ನೀಗಿಸುತ್ತಿದ್ದಾರೆ. ಇಡೀ ದೇಶವೇ ಕೋವಿಡ್ ಮಹಾಮಾರಿಯಿಂದ ಹಾಕಲಾಗಿರುವ ಲಾಕ್ಡೌನ್ಗೆ ತತ್ತರಿಸಿ ಹೋಗಿದೆ. ದುಡಿಮೆ ಇಲ್ಲದೆ ಜನ ಹಸಿವಿನಿಂದ ಸಂಕಷ್ಟದಲ್ಲಿದ್ದಾರೆ. ಒಂದೊತ್ತು ಊಟಕ್ಕೂ ಪರದಾಡುತ್ತಿದ್ದಾರೆ. ನಿರ್ಗತಿಕರಿಗೆ ಕೆಲವೊಂದು ಸಮಾಜ ಸೇವಕರು ಉಪಹಾರ ಊಟದ ವ್ಯವಸ್ಥೆಯನ್ನ ಮಾಡುತ್ತಿದ್ದಾರೆ. ಆದರೆ ಸ್ವಾಭಿಮಾನಿಗಳಾದ ಕರಾವಳಿಗರು ಹಸಿದವರ ಮತ್ತೊಬ್ಬರ ಬಳಿ ಕೈ ಚಾಚುವುದಿಲ್ಲ. ಹೀಗಾಗಿ ಸಂಕಷ್ಟದಲ್ಲಿರುವ ಕುಟುಂಬಗಳನ್ನು ಗುರುತಿಸಿ ಹಸಿವು ನೀಗಿಸುವ ಮಹಾ ಕಾರ್ಯದಲ್ಲಿ ಉಡುಪಿಯ ಯುವಕರ ತಂಡವೊಂದು ತರಮರಿಯಲ್ಲೇ ಕೆಲಸ ಮಾಡುತ್ತಿದೆ. ಊಟದ ವ್ಯವಸ್ಥೆ ಜೊತೆ ಗ್ರೋಸರೀಸ್ ಇದನ್ನೆಲ್ಲ ನೀಡ್ತಾ ಇದ್ದಾರೆ. ಒಂದು ದೇವರು ಮೆಚ್ಚುವಂತ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಕಷ್ಟಗಳನ್ನು ತಿಳ್ಕೊಂಡು ಇಮಿಡಿಯೇಟ್ ಅವ್ರು 13ನೇ ತಾರೀಕಿಗೆ ಬರೋದು, ನಾಳೆ ಬರೋದು, ಅದನ್ನ ಎಲ್ಲವನ್ನ ಬಿಟ್ಟು ಇವತ್ತು ಇಮಿಡಿಯೇಟ್ ಒಂದು 5 ನಿಮಿಷ ಬರ್ತೇವೆ ಅಂತೇಳಿ ಎಲ್ಲವನ್ನ ಅಕ್ಕಿ ಮತ್ತೆ ತರಕಾರಿ ಎಲ್ಲವನ್ನ ಕೊಟ್ಟಿದ್ದಾರೆ. ಅದು ನಮ್ಮ ಆಶ್ರಮ ಎಲ್ಲ ನಿವಾಸಿಗಳ ಪರವಾಗಿ ನಾವು ಅವರಿಗೆ ಒಂದು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಕೊರೋನಾ ಸಮಯದಲ್ಲಿ ನಮಗೂ ಆಕ್ಸಿಜನ್ ಕಮ್ಮಿ ಆಗಿತ್ತು. ಹಾಗೆ ನೀವು ನಮಗೆ ಒಂದು ಆಕ್ಸಿಜನ್ ಅನ್ನ ನೀಡಿದ್ದೀರಿ. ನಿಮಗೆ ನಾವು ಸದಾ ಆಭಾರಿಯಾಗಿದ್ದೇವೆ. ಸ್ಪೀಡ್ ಡೆವಿಲ್ಸ್ ಎನ್ನುವ ಯುವಕರ ತಂಡ ಹಸಿದ ಕುಟುಂಬಗಳಿಗೆ ಆಹಾರದ ಕಿಟ್ ಕೊಡುವ ಕಾರ್ಯ ಮಾಡುತ್ತಿದೆ. ವಾಟ್ಸ್ಆಪ್ ಗ್ರೂಪ್ನಿಂದ ಪ್ರಾರಂಭವಾದ ಈ ತಂಡದ ಪ್ರತಿದಿನ ನೂರಾರು ಮನೆಗಳಿಗೆ ಆಹಾರ ಕಿಟ್ ವಿತರಿಸುತ್ತಿದ್ದಾರೆ. ತಾವು ದುಡಿದ ದುಡಿಮೆಯ ಒಂದು ಭಾಗದಲ್ಲಿ ಆಹಾರ ಕಿಟ್ ನೀಡಲು ಮುಂದಾದ ಯುವಕರಿಗೆ ಇತರ ಸ್ನೇಹಿತರು ಕೈ ಜೋಡಿಸಿದ್ದಾರೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.